ಚುನಾವಣಾ ಆಯುಕ್ತರ ನೇಮಕದ ವಿಧಾನದ ಬಗೆಗೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ವಿಚಾರಣೆ ಮುಂದುವರಿದಂತೆಯೇ ಜ್ಞಾನೇಶ್ ಕುಮಾರ್ ಮುಖ್ಯ ಚುನಾವಣಾ ಆಯುಕ್ತರಾಗಿ ಅಧಿಕಾರ ವಹಿಸಿಕೊಂಡರು. ಸರ್ಕಾರವು ಇವರ ಹೆಸರನ್ನು ರಾಷ್ಟ್ರಪತಿಗಳಿಗೆ ಕಳುಹಿಸಿತ್ತು. ಅವರು ತಡ ಮಾಡದೆ ಸಹಿ ಮಾಡಿದ್ದಲ್ಲದೆ ಜ್ಞಾನೇಶ್ ಕುಮಾರ್ ಅವರು ತಡ ಮಾಡದೆ ಅಧಿಕಾರ ಸ್ವೀಕರಿಸಿದ್ದಾರೆ. ಮತದಾನದ ಮಹತ್ವ ದೇಶದ ನಿರ್ಮಾಣ. 18ರ ಪ್ರಾಯ ದಾಟಿದವರು ಎಲ್ಲರೂ ಮತದಾರರಾಗಬೇಕು ಹಾಗೂ ಮತ ಚಲಾಯಿಸಬೇಕು ಎಂದು ಅವರು ಅಧಿಕಾರ ಸ್ವೀಕರಿಸಿದ ಬಳಿಕ ಹೇಳಿದ್ರು. ಚುನಾವಣಾ ಆಯೋಗವು ಸದಾ ಮತದಾರರೊಂದಿಗೆ ಇರುತ್ತದೆ ಎಂದವರು ಹೇಳಿದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣ ನಡೆದಿರುವಾಗಲೇ ನೇಮಕ ಮತ್ತು ಅಧಿಕಾರ ಸ್ವೀಕಾರವು ನ್ಯಾಯಾಂಗ ನಿಂದನೆಯಾಗುತ್ತದೆ ಎಂದು ಹಿರಿಯ ವಕೀಲ ಪ್ರಶಾಂತ್ ಭೂಷಣ್ ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ದೆಹಲಿ. Our balcony garden, Vertex Trade, Kadri Kamla Road, Mangalore. Call 8197 104 042 or 7899 282 403.